ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ ಅಥವಾ ಮೊಸರು ಹುಳಿ ಅಂತೇಳಿ ಎಲ್ಲ ತರಕಾರಿ ಹಾಕಿ ಮಾಡುವಂತಹ ಒಂದು ರೆಸಿಪಿ. ನಾನಿಲ್ಲಿ ಮೊದಲಿಗೆ ಬದನೆ, ಬೀನ್ಸ್ ಮತ್ತು ಸೌತೆಕಾಯಿ, ಕ್ಯಾರೆಟ್, ನಾನಿಲ್ಲಿ ಮಂಗಳೂರು ಸೌತೆ ತಗೊಂಡಿದ್ದೇನೆ. ಒಂದು ಬಾಣಲೆಗೆ ಎಲ್ಲ ತರಕಾರಿ ಹಾಕಿ, ನಾನಿಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ದೇನೆ. ಇದು ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಬೇಕು. ಬೇಯ್ತಿರುವಾಗಲೇ ಮಸಾಲವನ್ನು ರೆಡಿ ಮಾಡುವ. ತುಂಬ ಸಿಂಪಲಾಗಿ ಈಸಿಯಾಗಿದೆ. ಸ್ವಲ್ಪ ಕಾಯಿ ತುರಿ, ಗಾಂಧಾರಿ ಮೆಣಸು, ಇಲ್ಲದಿದ್ದರೆ ನಿಮಗೆ ನಾರ್ಮಲಾಗಿ ಸಿಗುವಂತಹ ಹಸಿಮೆಣಸಿನಕಾಯಿಯನ್ನು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಜೀರಿಗೆ, ನೀರು ಹಾಕಿ ರುಬ್ಬಬೇಕು. ಈ ಥರ ರುಬ್ಬಬೇಕು. ಈಗ ಕುದಿ ಬರ್ತಿದೆ. ನಾನು ಮೊದಲಿಗೆ ಉಪ್ಪು ಹಾಕಿರಲಿಲ್ಲ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಈಗ ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ, ಕಲರ್ ಚೇಂಜ್ ಆಗಿರುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ರುಬ್ಬಿದಂತಹ ಮಸಾಲವನ್ನು ಈಗ ಸೇರಿಸಬೇಕು. ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೆ ಬೇಯಿಸಿದರೆ ಸಾಕು. ಯಾಕಂದರೆ ಆಲ್ರೆಡಿ ತರಕಾರಿ ಬೆಂದಿರುತ್ತೆ. ಒಂದು ಕುದಿ ಬಂದರೆ ಸಾಕು. ನಾವು ಮೊಸರು ಇಲ್ಲದಿದ್ದರೆ ಮಜ್ಜಿಗೆ ಹಾಕುವಾಗ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಇರುವಾಗಲೇ ಹಾಕಿದರೆ ಮೊಸರು ಒಡೆಯುವ ಸಾಧ್ಯತೆ ಇರುತ್ತೆ. ಇಲ್ಲದಿದ್ದರೆ ಮಜ್ಜಿಗೆ ಕೂಡ ಒಡೆಯುವ ಸಾಧ್ಯತೆ ಇರುತ್ತೆ. ಈಗ ಬೇಯಿಸಿದಂತಹ ತರಕಾರಿ ಸ್ವಲ್ಪ ತಣ್ಣಗಾಗಿದೆ. ನಾನೀಗ ಇಲ್ಲಿ ಮೊಸರನ್ನು ಸೇರಿಸ್ತಿದ್ದೇನೆ. ನಿಮಗೆ ಯಾವುದು ಬೇಕು ಅದನ್ನು ಸೇರಿಸ್ಬೋದು. ಮೊಸರು ಇಲ್ಲದಿದ್ದರೆ ಮಜ್ಜಿಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಸಿಂಪಲಾಗಿ ಈಸಿಯಾಗಿ ಆಗುವಂತಹ ರೆಸಿಪಿ. ಇದಕ್ಕೆ ನಾನು ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವು ಮತ್ತು ಮೆಣಸು ಹಾಕಿದ್ದೇನೆ. ಮಿಕ್ಸ್ ಮಾಡಬೇಕು. ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ.